ನಮಸ್ಕಾರ. ನಾನಿವತ್ತು ನಿಮ್ಮ ಹತ್ರ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಸ್ಟೋರಿನ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ. ಒಂದು ಊರು, ಆ ಊರು ಪ್ರವಾಹದಿಂದ ಮುಳುಗಿ ಹೋಗುವಂತಹ ಒಂದು ಪರಿಸ್ಥಿತಿ ಎದುರಾಗಿರುತ್ತೆ. ಆ ಊರಿನವರೆಲ್ಲ ಬೇರೆ ಊರಿಗೆ, ಬೇರೆ ಕಡೆ ಒಂದು ಹೋಗ್ತಾ ಇರ್ತಾರೆ. ಹಾಗಿರುವಾಗ ಅಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಅಲ್ಲೇ ಇರ್ತಾನೆ. ಹೊರಗಡೆ ಹೋಗುವಂತಹ ಯೋಚನೆ ಕೂಡ ಆತ ಮಾಡಲ್ಲ. ಹೀಗೆ ಒಮ್ಮೆ ಏನಾಗತ್ತಪ್ಪ ಅಂದರೆ ಅಲ್ಲಿನ ಸರ್ಕಾರ ಕೂಡ ಜನರನ್ನು ಬೇರೆ ಕಡೆ ಸ್ಥಳಾಂತರಿಸುವಂತಹ ಒಂದು ಕೆಲಸವನ್ನು ಕೈಗೊಂಡಿರುತ್ತೆ. ಆಗ ಅಲ್ಲಿ ಊರಿನ ಜನ ಹೊರಗಡೆ ಹೋಗ್ತಾ ಆ ಒಂದು ವ್ಯಕ್ತಿನ ಕರೀತಾರೆ. ಪ್ರವಾಹದಿಂದ ಇಡೀ ಊರೇ ಮುಳುಗೋಗ್ತಾ ಇದೆ, ನೀವೊಬ್ಬರು ಇಲ್ಲಿದ್ದು ಏನು ಮಾಡ್ತೀರಾ, ನೀವು ನಮ್ಮ ಜೊತೆ ಬನ್ನಿ, ನಾವು ಬೇರೆ ಊರಿಗೆ ಹೋಗೋಣ ಅಂತ ಹೇಳ್ತಾರೆ. ಆದರೆ ಆ ವ್ಯಕ್ತಿ ಏನು ಹೇಳ್ತಾನಪ್ಪ ಅಂದರೆ ಆ ಊರಿನ ಜನರಿಗೆ, ನೀವು ಹೋಗಿ, ನನಗೆ ಯಾವುದೇ ತರಹದ ಭಯ ಇಲ್ಲ, ಸಂಪೂರ್ಣ ನಂಬಿಕೆ ವಿಶ್ವಾಸ ಇದೆ, ನನ್ನನ್ನು ದೇವರು ಬಂದು ಕಾಪಾಡ್ತಾನೆ, ನೀವು ಹೋಗಿ ಅಂತ ಹೇಳಿ ಅವ್ರನ್ನ ಕಳಿಸ್ಬಿಡ್ತಾನೆ. ಮತ್ತು ಸ್ವಲ್ಪ ಹೊತ್ತು ಆದ ನಂತರ ಅಲ್ಲಿಗೆ ಪೊಲೀಸ್ನವರು ಬರ್ತಾರೆ. ಅಂದರೆ ಪೊಲೀಸ್ ಜೀಪ್ ಬರುತ್ತೆ ಅಲ್ಲಿನ ಜನರ ರಕ್ಷಣೆಗಾಗಿ. ಆ ಪೊಲೀಸ್ ಜೀಪ್ನವರು ಕೂಡ ಆ ಒಂದು ವ್ಯಕ್ತಿಯನ್ನು ಕರೀತಾರೆ. ಇಲ್ಲಿ ಪ್ರವಾಹದಿಂದಾಗಿ ಇಡೀ ಊರೇ ಕೊಚ್ಚಿ ಹೋಗುವಂತಹ ಪರಿಸ್ಥಿತಿ ಎದುರಾಗಿದೆ, ಹಾಗಾಗಿ ಎಲ್ಲ ಜನರು ಹೊರಗಡೆ ಹೋಗ್ತಿದ್ದಾರೆ, ನೀ ಒಬ್ಬ ಮಾತ್ರ ಇಲ್ಲಿ ಏನು ಮಾಡ್ತೀಯ, ದಯವಿಟ್ಟು ಬಾ, ನಿನ್ನ ಜೀವವನ್ನು ಉಳಿಸ್ಕೊ ಅಂತ ಹೇಳ್ತಾರೆ. ಆದರೆ ಆ ವ್ಯಕ್ತಿ ಆ ಪೊಲೀಸ್ನವ್ರಿಗೂ ಕೂಡ ಏನು ಹೇಳ್ತಾನಪ್ಪ ಅಂದರೆ, ನನಗೆ ದೇವರ ಮೇಲೆ ವಿಶ್ವಾಸ ಇದೆ, ನಂಬಿಕೆ ಇದೆ, ಭರವಸೆ ಇದೆ, ನನ್ನನ್ನು ಸಾಕ್ಷಾತ್ ದೇವರೇ ಬಂದು ಕಾಪಾಡ್ತಾನೆ, ನಾನು ಮಹಾನ್ ಭಕ್ತ, ಹಾಗಾಗಿ ನಾನು ಬರೋದಿಲ್ಲ, ನೀವು ಹೋಗಿ, ನಾನು ಬರೋಲ್ಲ ಅಂತ ಹೇಳ್ತಾನೆ. ಆಗ ಅದಾದ ಸ್ವಲ್ಪ ಹೊತ್ತಿನ ನಂತರ ಕೂಡ ಅದಾದಮೇಲೆ ದೋಣಿ ಒಂದು ಬರುತ್ತೆ. ದೋಣಿಯವರು ಹೇಳ್ತಾರೆ, ಇಲ್ಲಿ ಪ್ರವಾಹದಿಂದ ಜನ ಕೊಚ್ಚಿ ಹೋಗ್ತಾರೆ, ಹಾಗಾಗಿ ನೀನು ನಮ್ಮ ಜೊತೆ ಬಾ, ಜೀವವನ್ನು ರಕ್ಷಿಸ್ಕೊ ಅಂತ ಹೇಳ್ತಾರೆ. ಆಗ ಕೂಡ ಆ ವ್ಯಕ್ತಿ ಅದೇ ಥರದ ಉತ್ತರವನ್ನು ನೀಡ್ತಾನೆ, ಅವ್ರ ಜೊತೆ ಕೂಡ ಹೋಗಲ್ಲ. ನಂತರ ಇನ್ನೇನು ಮನೆ ಮುಳುಗೋಗುತ್ತೆ, ನೀರು ಕುತ್ತಿಗೆ ತನಕ ಬಂದಿದೆ ಅನ್ನೋ ಅಷ್ಟರಲ್ಲಿ ಹೆಲಿಕಾಪ್ಟರ್ ಬರುತ್ತೆ. ಹೆಲಿಕಾಪ್ಟರ್ ಬಂದಾಗ ಏನಾಗುತ್ತೆ, ಅವರು ಕೂಡ ಹೇಳ್ತಾರೆ, ನೋಡು, ಎಲ್ಲರೂ ಹೋಗಿ ತಮ್ಮ ಜೀವದ ರಕ್ಷಣೆಗಾಗಿ ಹೋಗಿದ್ದಾರೆ, ಇನ್ನು ನೀವೊಬ್ಬ ಇಲ್ಲಿ ಏನು ಮಾಡ್ತಿದ್ದೀಯಪ್ಪ, ಬಾ ನೀನು ಅಂತ ಹೇಳ್ತಾರೆ. ಆಗ ಕೂಡ ಆತ ಅದೇ ಉತ್ತರವನ್ನು ನೀಡ್ತಾನೆ, ಏನಪ್ಪ ಅಂದರೆ, ದೇವ್ರ ಮೇಲೆ ನಮಗೆ ನಂಬಿಕೆ ಇದೆ, ಆ ದೇವರು ನನ್ನನ್ನು ಕಾಪಾಡ್ತಾನೆ, ನೀವು ಹೋಗಿ ಅಂತ ಹೇಳ್ತಾನೆ. ಅವ್ರ ಜೊತೆ ಕೂಡ ಆತ ಹೋಗಲ್ಲ. ಕೊನೆಗೆ ಏನಾಗುತ್ತಪ್ಪ ಅಂದರೆ, ಆ ವ್ಯಕ್ತಿಯ ಒಂದು ಇದರಿಂದ ಆ ವ್ಯಕ್ತಿ ನೀರಲ್ಲಿ ಮುಳುಗಿ ಹೋಗ್ತಾನೆ, ಮನೆಯೂ ಮುಳುಗೋಗುತ್ತೆ, ನೀರಲ್ಲಿ ಮುಳುಗಿ ಆತ ಸತ್ತು ಹೋಗ್ತಾನೆ. ಅದಾದ ನಂತರ ದೇವರ ಒಂದು ಪಾದವನ್ನು ಸೇರಿಕೊಳ್ತಾನೆ. ದೇವರ ಒಂದು ಪಾದ ಸೇರಿಕೊಂಡ ನಂತರ ಆತ ದೇವರಲ್ಲಿ ಒಂದು ಪ್ರಶ್ನೆಯನ್ನು ಮಾಡ್ತಾನೆ, ನಾನು ನಿನ್ನ ಮೇಲೆ ಅಷ್ಟೆಲ್ಲ ವಿಶ್ವಾಸ, ನಂಬಿಕೆ, ಭರವಸೆ ಇಟ್ಟಿದ್ನಲ್ಲ ದೇವರೇ, ನನಗೆ ಯಾಕೆ ನೀನು ಹೀಗೆ ಮೋಸ ಮಾಡಿದೆ, ನನ್ನನ್ನು ಕಾಪಾಡ್ಲಿಕ್ಕೆ ನೀನು ಬರಲೇ ಇಲ್ವಲ್ಲ ಅಂತ ಹೇಳ್ತಾನೆ. ಆಗೇನಾಗುತ್ತೆ ಅಪ್ಪ ಅಂದರೆ, ದೇವ್ರು ನಗ್ತಾ ಹೇಳ್ತಾನೆ, ಹೇ ಮೂರ್ಖ, ನಾನು ಹಲವಾರು ರೂಪಗಳಲ್ಲಿ ನಿನ್ನ ಕಾಪಾಡಲಿಕ್ಕೆ ಬಂದಿದ್ದೆ, ನಾನು ಜನರನ್ನು ಕಳಿಸಿದ್ದೆ, ಆ ಜನರು ನಿನ್ನನ್ನು ಕಾಪಾಡಲಿಕ್ಕೆ ಬಂದಿದ್ದರು, ನಾನೇ ಕಳಿಸಿದ್ದೆ, ಆದರೆ ನೀನು ನನ್ನನ್ನು ಗುರುತಿಸುವುದರಲ್ಲಿ ನೀನು ಸೋತು ಬಿಟ್ಟೆ, ಹಾಗಾಗಿ ನಿನಗಿವತ್ತು ಇಂಥ ಪರಿಸ್ಥಿತಿ ಬಂತು. ಪೊಲೀಸ್ನವ್ರು ಬಂದರು, ದೋಣಿಯವ್ರು ಬಂದರು, ಊರಿನ ಜನ ಕರೆದ್ರು, ಹೆಲಿಕಾಪ್ಟರ್ ಬಂತು, ಆದರೂ ಕೂಡ ನೀನು ಅಷ್ಟು ಜನರ ಮಾತಿನಲ್ಲಿ ಒಬ್ಬರ ಮಾತನ್ನು ಕೇಳಿ ನಿನ್ನ ಜೀವ ಉಳಿಸ್ಕೊಳ್ಳೋವಂಥ ಒಂದು ಪ್ರಯತ್ನವನ್ನು ಮಾಡಲೇ ಇಲ್ಲ. ನಿನ್ನ ಒಂದು ಮೂರ್ಖತನಕ್ಕೆ ಇವತ್ತು ನಿನಗೆ ಈ ಪರಿಸ್ಥಿತಿ ಎದುರಾಯಿತು ಅಂತ ಹೇಳ್ತಾನೆ ದೇವರು. ಸ್ನೇಹಿತರೆ, ಇದರಿಂದ ನಮಗೆ ಸಿಗುವಂತಹ ಸಂದೇಶ ಏನಪ್ಪ ಅಂದರೆ, ಸಿಕ್ಕಂತಹ ಪುಟ್ಟ ಅವಕಾಶಗಳನ್ನು, ಸಮಯ ಸಂದರ್ಭಗಳಲ್ಲಿ ಸಿಕ್ಕಂತಹ ಪುಟ್ಟ ಅವಕಾಶಗಳನ್ನು ನಾವು ಅದನ್ನು ಸರಿಯಾಗಿ ಸದುಪಯೋಗ ಪಡಿಸ್ಕೊಳ್ಳದೆ ಹೋದರೆ ಏನಾಗುತ್ತೆ, ಅದರ ಪರಿಣಾಮ ಎಷ್ಟು ಕೆಟ್ಟದಾಗಿರುತ್ತೆ, ಏನೆಲ್ಲ ಪರಿಣಾಮಗಳಾಗುತ್ತೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು ಸ್ನೇಹಿತರೆ. ಈಗ ನಮ್ಮ ನಿಜ ಜೀವನದಲ್ಲಿ ಕೂಡ ನಮಗೆ ಸಿಕ್ಕಂತಹ ಚಿಕ್ಕ ಪುಟ್ಟ ಅವಕಾಶಗಳನ್ನು, ಚಿಕ್ಕ ಸಂಗತಿಗಳನ್ನು ನಾವು
ಬಳಸ್ಕೋಬೇಕು. ಯಾಕಂದರೆ ದೊಡ್ಡ ದೊಡ್ಡ ಸಂಗತಿಗಳಿಗಾಗಿ, ದೊಡ್ಡ ದೊಡ್ಡ ವಿಚಾರಗಳಿಗಾಗಿ, ದೊಡ್ಡ ದೊಡ್ಡ ಕೆಲಸಗಳಿಗಾಗಿ ಕಾಯ್ತಾ ಕೂತ್ರೆ ನಮ್ಮ ಇಡೀ ಜೀವನ ಕೂಡ ಅವನ್ನ ಹುಡುಕೋದ್ರಲ್ಲೇ ವ್ಯರ್ಥ ಆಗೋಗುತ್ತೆ. ಎಕ್ಸಾಂಪಲ್, ಈಗ ಒಂದು ಜಾಬ್ ಬೇಕಿದೆ ನಮಗೆ, ನಾವು ಜಾಬ್ಗೆ ಹೋಗಬೇಕು, ನಾವು ನಿರೀಕ್ಷೆ ಮಾಡ್ತಿರೋ ಜಾಬ್ ನಮಗೆ ಸಿಗ್ತಿಲ್ಲ. ಸಿಗ್ತಿಲ್ಲ ಅಂದಾಗ ಸಿಕ್ಕಂಥ ಚಿಕ್ಕ ಪುಟ್ಟ ಅವಕಾಶಗಳನ್ನು ಬಳಸ್ಕೊಂಡು ಸದುಪಯೋಗ ಪಡಿಸ್ಕೊಂಡಾಗ, ಚಿಕ್ಕ ಚಿಕ್ಕ ಕೆಲಸಗಳನ್ನು ಕಲಿತಾಗ ಮುಂದೆ ಒಂದು ದಿನ ಅದು ನಮ್ಮನ್ನು ನಮ್ಮ ನಿರೀಕ್ಷೆಗೂ ಮೀರಿ ಎತ್ತರವಾದಂತಹ ಮಟ್ಟಕ್ಕೆ ಕರೆದುಕೊಂಡು ಹೋಗುತ್ತೆ. ಆ ಒಂದು ಸ್ಥಾನಕ್ಕೆ ತಗೊಂಡೋಗಿ ನಮ್ಮನ್ನು ನಿಲ್ಲಿಸುತ್ತೆ. ನಾವು ಸಿಕ್ಕಂಥ ಅವಕಾಶಗಳನ್ನು ಬಳಸ್ಕೊಳ್ದೆ ಹುಡುಕೋದ್ರಲ್ಲೇ ಜೀವನ ವ್ಯರ್ಥ ಮಾಡ್ಕೊಳ್ಳೋದಕ್ಕಿಂತ ಚಿಕ್ಕ ಚಿಕ್ಕ ಅವಕಾಶಗಳನ್ನು ಬಳಸ್ಕೊಳ್ಳೋದು ಉತ್ತಮ ಅಂತ ನನ್ನ ಭಾವನೆ ಸ್ನೇಹಿತರೆ. ಈ ಒಂದು ಕತೆ ನಿಮಗೂ ಕೂಡ ಒಂದೊಳ್ಳೆ ಮೆಸೇಜ್ ಕೊಡುತ್ತೆ ಅಂತ ನಾನು ಭಾವಿಸ್ತೇನೆ. ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಪ್ರತಿಯೊಬ್ಬರು ಕೂಡ ಒಂದೊಳ್ಳೆ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.